21 ಮತ್ತು 22ರಂದು ಮಂಗಳೂರಿನಲ್ಲಿ ನಡೆಯಲಿದೆ. ಈಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅಶ್ವಿನ್ ಶಿಕೇರ ರೊಟೇರಿಯನ್, ಅವರು ಸಂಯೋಜಕರಾಗಿದ್ದಾರೆ. ಅದೇ ರೀತಿ ಜಾಕ್ಸನ್ ಸಲ್ದಾನ, ಈಸ್ ಆಲ್ಸೋ ರೊಟೇರಿಯನ್, ಸಹ ಸಂಯೋಜಕರು. ಅದೇ ರೀತಿ ಶ್ರೀಕಾಂತ್ ಪೈ ಸಹ ಸಂಯೋಜಕರು ಮತ್ತು ವಿವನ್ ಪಿಂಟು ಅವರು ಕೂಡ ಸದಸ್ಯರಾಗಿದ್ದಾರೆ. ಆಗಮಿಸಿದ ಎಲ್ಲ ದೃಶ್ಯ ಮಾಧ್ಯಮ, ಮುದ್ರಣ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದ ಎಲ್ಲ ಪತ್ರಿಕಾ ಬಂಧುಗಳಿಗೆ, ಮಾಧ್ಯಮ ಬಂಧುಗಳನ್ನು ಈ ಕುಡ್ಲಪಲಕಾಯಿ ಪರ್ಬ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಹಲ್ಸೊಬ್ಬ ಕುಡ್ಲಪಲಕಾಯಿ ಪರ್ಬ ಅನ್ನುವ ಹೆಸರಿನಡಿಯಲ್ಲಿ ಬರುವ 21 ಹಾಗೂ 22ರಂದು ಶನಿವಾರ ಹಾಗೂ ಭಾನುವಾರದಂದು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಹಾಲ್ನಲ್ಲಿ ಬೆಳಿಗ್ಗೆ 10ರಿಂದ ರಾತ್ರಿ 8ರವರೆಗೆ 2 ದಿನ ನಡೆಯಲಿದೆ. ಈ ಹಬ್ಬದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸಲಿದ್ದಾರೆ. ಆಗಿರ್ಬೋದು ಹಲಸು ಹಣ್ಣು ಬೆಳೆಯುವ ರೈತರು, ಮ್ಯಾಂಗೋಸ್ಟೇನ್ ಅಥವಾ ಮಾವು ಹಣ್ಣು ಬೆಳೆಯುವ ರೈತರು ಹಾಗೂ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರ ಹಣ್ಣು ಬೆಳೆಯುವ ರೈತರು ಕರ್ನಾಟಕದ ವಿವಿಧ ಮೂಲೆಗಳಿಂದ ಆಗಮಿಸಲಿದ್ದಾರೆ. ಅವರಿಗೆ ಒಂದು ಮಾರುಕಟ್ಟೆ ಅವಕಾಶ ನೀಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ. ರೈತರ ಮಾರುಕಟ್ಟೆ, ಅದೇ ರೀತಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ವಿವಿಧ ಖಾದ್ಯಗಳು, ಅಂದರೆ ಹಲಸಿನ ಹಣ್ಣಿನ ಮೌಲ್ಯವರ್ಧನೆ. ಮೊದಲೆಲ್ಲ ಹಲಸಿನ ಹಣ್ಣು ನಾವು ತಿಂತಿದ್ವು, ಈಗ ಹಲಸಿನ ಹಣ್ಣಿನಿಂದ ಹಲವಾರು ಉಪ ಉತ್ಪನ್ನಗಳು ಇರಬಹುದು, ಕ್ಯಾಟ್ರಿಂಗ್ನವರು ಮಾಡೋದು ಅಥವಾ ಹೋಮ್ ಪ್ರಾಡಕ್ಟ್ಸ್ ಏನಿರ್ಬೋದು, ಅದರ ಕೂಡ ಮಾರುಕಟ್ಟೆ ಒಂದು ಫುಡ್ ಫಿಯೆಸ್ಟಾ ಟೈಪ್ನಲ್ಲಿ ನಾವು ಆಯೋಜಿಸಿದ್ದೇವೆ. ಹಲಸು ಹಣ್ಣಿನಿಂದ ತಯಾರಿಸಿದ ಉಪ ಉತ್ಪನ್ನಗಳು ಹಾಗೂ ಕೆಲವು ಕಂಪನೀಸ್ಗಳು ತಯಾರಿಸಿದ ಉತ್ಪನ್ನಗಳು ಕೂಡ ಅಲ್ಲಿ ಮಾರಾಟಕ್ಕೆ ಇರಲಿವೆ. ಅದರಂತೆ ವೋಕಲ್ ಫಾರ್ ಲೋಕಲ್, ಅಂದರೆ ಸಣ್ಣ ಉದ್ಯಮಿಗಳನ್ನು ಎಂಟರ್ಟೈನ್ ಅಥವಾ ಅವರಿಗೊಂದು ಮಾರುಕಟ್ಟೆಯ ಅವಕಾಶ ಕೊಡುವ ಸದುದ್ದೇಶದಿಂದ ನಾವು ಸಣ್ಣ ಉದ್ಯಮಿಗಳಿಗೂ ಈ ಕಾರ್ಯಕ್ರಮದಲ್ಲಿ ನಾವು ಅವಕಾಶ ಕೊಟ್ಟಿದ್ದೇವೆ. ಅವರ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸಲಿಕ್ಕೆ, ಅದರ ಮುಖಾಂತರ ಸ್ವಲ್ಪ ಅವರಿಗೆ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಅವರಿಗೆ ಕೂಡ ನಾವು ಆಹ್ವಾನವನ್ನು ನೀಡಿದ್ದೇವೆ. ಅದರಂತೆ ನಮ್ಮ ಊರಿನಲ್ಲಿರುವ ಕೆಲವು ಯುವ ಉದ್ಯಮಿಗಳನ್ನು ಅವರನ್ನು ಪ್ರೋತ್ಸಾಹಿಸಲು ಹಾಗೂ ಅವರ ಉದ್ಯಮಕ್ಕೆ ಸ್ವಲ್ಪ ಸಹಕಾರ ನೀಡಲು ಈ ಕಾರ್ಯಕ್ರಮದ ಮುಖಾಂತರ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಜನರಿಗೆ ಅವರು ತಲುಪುವ ಹಾಗೆ, ಅವರ ಉತ್ಪನ್ನಗಳು ಜನರಿಗೆ ತಲುಪುವ ಹಾಗೆ ನಾವೊಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಂತೆ ಸಂತ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿಗಳು ಈ 2 ದಿನದ ಕಾರ್ಯಕ್ರಮದಲ್ಲಿ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಿದ್ದಾರೆ. ಹಲಸು ಹಣ್ಣಿನ ಬಗ್ಗೆ ಅಥವಾ ಇತರ ಆಕ್ಟಿವಿಟಿಗಳನ್ನು ಅವರು ಕೂಡ ನಡೆಸಿಕೊಡಲಿದ್ದಾರೆ. ಹಾಗೂ ಓಪನ್ ಮೈಕ್ ಚಟುವಟಿಕೆ, ಅಂದರೆ ಸಂಗೀತದಂಥ ಕೆಲವು ಕಾರ್ಯಕ್ರಮಗಳು ಕೂಡ ಸಂಜೆಯಿಂದ ನಡೆಯಲಿಕ್ಕೆ ಈ 2 ದಿನದಲ್ಲಿ. ಅದರಂತೆ ಮಂಗಳೂರಿನ ರೋಟ್ರಾಕ್ಟ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸಿಟಿ, ಈ ಸಂಸ್ಥೆ ಕೂಡ ನಮ್ಮ ಜೊತೆ ಕೈ ಜೋಡಿಸಿದೆ. ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಥವಾ ಸ್ಪರ್ಧೆಗಳನ್ನು ಆಯೋಜಿಸಲು ಅವರು ಕೂಡ ನಮ್ಮ ಜೊತೆ ನಾಯಕತ್ವವನ್ನು ವಹಿಸಿದ್ದಾರೆ.